ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದೇವರ ವಾಕ್ಯ ಮನನ ಮಾಡುವಂಥ ವಚನಾಮೃತ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ನಾವೆಲ್ಲರೂ ಆನಂದ ಪಡಲು ಇಷ್ಟಪಡುತ್ತೇವೆ. ಸಹೋದರ ಸಹೋದರಿ, ನಮ್ಗೆ ಯಾರಿಗೂ ಮನಸ್ಸಿಗೊಂದು ನೆಮ್ಮದಿದ್ದರೆ, ನಮ್ಮ ಆತ್ಮ ಸಾಕ್ಷಿಯಲ್ಲಿ ಒಂದು ರೀತಿಯ ಆ ಸಂತೋಷವಿದ್ದರೆ, ಆ ಒಂದು ರೀತಿಯ ತೃಪ್ತಿ ಇದ್ದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಆನಂದ ಸಂತೋಷವಿರುತ್ತೆ. ಆದರೆ ಯಾವಾಗ ನಮ್ಮ ಜೀವನದ ಅದಿಲ್ಲ, ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮ ಸಾಕ್ಷಿ ನಮ್ಮ ಬಗ್ಗೆ ಒಳ್ಳೆಯದನ್ನು ನುಡಿಯುವುದಿಲ್ಲ, ನಮಗೇನು ಸಂತೋಷವಿರಲ್ಲ. ಒಂದು ತಪ್ಪು ಅಂದರೆ ಪಾಪ ಪ್ರಜ್ಞೆ ಎಂಬುದು ಮನುಷ್ಯನನ್ನು ಕಾಡುವಾಗ ಆತನಲ್ಲಿ ಸುಖ ಸಂತೋಷ ನೆಮ್ಮದಿ ಇರಲ್ಲ. ಯಾವನಲ್ಲಿ ಪಾಪ ಪ್ರಜ್ಞೆ ಇಲ್ಲ ಇಂಥವನು ಆನಂದದಿಂದಿರ್ತಾನೆ, ಸಂತೋಷದಲ್ಲಿರ್ತಾನೆ. ಇವತ್ತಿನ ದೇವರ ವಾಕ್ಯ ನಮಗೆ ಇದರ ಬಗ್ಗೆ ಹೇಳುತ್ತೆ. ಸಹೋದರ ಸಹೋದರ, ಅನೇಕ ಜನರು ನಾವು ಕೊನೆಗೆ ಈ ಖಿನ್ನತೆಗೆ ಒಳಗಾಗುತ್ತೇವೆ. ಯಾಕೆಂದರೆ ಈ ಪಾಪ ಪ್ರಜ್ಞೆ ನಮ್ಮ ಅಂತಃಕರಣ ಅದು ಶುದ್ಧವಿದ್ದರೆ ಪಾಪ ಪ್ರಜ್ಞೆ ಇರಲ್ಲ. ಅಂತಃಕರಣ ಶುದ್ಧವಿಲ್ಲದಾದರೆ ಪಾಪ ಪ್ರಜ್ಞೆ ಇರುತ್ತೆ. ಆದ್ದರಿಂದ ಯಾವ ರೀತಿಯಲ್ಲಿ ನಾವು ಆನಂದದಿಂದ ಇರಬಹುದು, ಯಾವ ರೀತಿಯಲ್ಲಿ ಸಂತೋಷದಿಂದ ಬಾಳಬಹುದು, ಯಾವ ರೀತಿಯಲ್ಲಿ ನಾವು ಈ ಪಾಪ ಪ್ರಜ್ಞೆಗಳನ್ನು ಮುಕ್ತರಾಗಬಹುದು, ದೇವರ ವಾಕ್ಯವನ್ನು ಮನನ ಮಾಡಿಕೊಳ್ಳೋಣ. ಇವತ್ತು ಮತ್ತು ಇದರಿಂದ ದೇವರ ಶಕ್ತಿಗೆ ಪ್ರಾರ್ಥಿಸೋಣ. ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ನಾನು ಆರಿಸಿದ್ದೇನೆ. 14ನೇ ಅಧ್ಯಾಯ ವಾಕ್ಯ 1ರಿಂದ ಆಲಿಸೋಣ. ಧನ್ಯನು ತನ್ನ ಮಾತಿನಲ್ಲಿ ಜಾರದವನು, ಅವನು ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದವನು. ಧನ್ಯನು ತನ್ನ ಮಾತಿನಲ್ಲಿ ಜಾರದವನು, ಅವನು ಪಶ್ಚಾತ್ತಾಪ ಅವಶ್ಯಕತೆ ಇಲ್ಲದವನು. ಸಹೋದರ ಸಹೋದರರೇ, ಬಹಳ ಒಂದು ಸುಂದರವಾದ ನುಡಿಗಳು, ಬಹಳ ಸುಂದರ ನುಡಿಗಳು. ಧನ್ಯನು ತನ್ನ ಮಾತಿನಲ್ಲಿ ಜಾರದವನು. ಏನದು ಮಾತಿನಲ್ಲಿ ಜಾರುವುದು? ಒಬ್ಬನು ನಾವಿಬ್ಬರು ನಡ್ಕೊಳ್ತೇವೆ ರಸ್ತೆಯಲ್ಲಿ. ಆ ರಸ್ತೆ ಒಳ್ಳೆದಿದ್ರೆ, ಆ ರಸ್ತೆಯಲ್ಲಿ ಎಚ್ಚರಿಕೆಯಿಂದಿದ್ರೆ ನಾವು ಜಾರಲ್ಲ. ನಾವು ಕಾಲಿಡುವುದು ತಪ್ಪಾಗಿ ಕಾಲಿಟ್ಟರೆ, ಎಲ್ಲೋ ಒಂದು ಬಾಳೆ ಸಿಪ್ಪೆ ಮೇಲೆ ಕಾಲಿಟ್ಟರೆ, ಎಲ್ಲೋ ಒಂದು ಮರಳಿನ ಒಂದು ಕಣಗಳಿದ್ದರೆ ಅವ್ರ ಮೇಲೆ ಕಾಲಿಟ್ಟರೆ ನಾವು ಜಾರಿ ಬೀಳ್ತೇವೆ. ಅದರ ಕೆಸರಿದ್ದರೆ ಅಂಥ ಒಂದು ಸ್ಥಳದಲ್ಲಿ ನಾವು ಜಾರಿ ಬೀಳ್ತೇವೆ. ನಮ್ಮ ಜೀವನದಲ್ಲಿ ಅದೇ ದೇವರ ವಾಕ್ಯ ಹೇಳ್ತದೆ, ತನ್ನ ಮಾತಿನಲ್ಲಿ ಜಾರದವನು. ಅಂದರೆ ಒಬ್ಬನ ಮಾತು ಸ್ವಸ್ಥ, ಒಬ್ಬನ ಮಾತು ಸ್ವಚ್ಛ. ಈ ಮಾತು ಸ್ವಚ್ಛ ಹೃದಯದಿಂದ ಬರುತ್ತೆ, ಸ್ವಚ್ಛ ಮನಸ್ಸಿನಿಂದ ಬರುತ್ತೆ. ಆ ಸ್ವಚ್ಛವಾದ ನುಡಿಗಳು, ಅಲ್ಲಿ ಕಲ್ಮಶವಿಲ್ಲ, ಅಲ್ಲಿ ಕೊಳಚೆ ಇಲ್ಲ. ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ನುಡಿ, ಅಲ್ಲಿ ಜಾರಲಿಕ್ಕೆ ಅವಕಾಶ ಇಲ್ಲ. ಸಹೋದರ ಸಹೋದರರೇ, ಎಲ್ಲಿ ನಾವು ಜಾರುತ್ತೇವೆ? ಮನಸ್ಸು ಕೊಳಕಿದ್ರೆ, ಮನಸ್ಸಿನಲ್ಲಿ ಬೇಡವಾದ ಚಿಂತನೆಗಳಿದ್ದರೆ, ಮನಸ್ಸಿನಲ್ಲಿ ಇತರರ ಬಗ್ಗೆ ಕೆಡುಕಾದ ಆಲೋಚನೆಗಳಿದ್ದರೆ ಜಾರುತ್ತೇವೆ, ನಾವು ಜಾರುತ್ತೇವೆ, ದಾರಿ ತಪ್ಪುತ್ತೇವೆ, ಬೀಳ್ತೇವೆ. ನಮ್ಮ ಮನಸ್ಸು ಶುದ್ಧವಾಗಿ, ಹೃದಯ ಶುದ್ಧವಾಗಿರಬೇಕು. ಶುದ್ಧ ಹೃದಯ ಇನ್ನೂ ಜಾರಲ್ಲ. ಆದ್ದರಿಂದ ನಾವೇನು ಮಾತಾಡುತ್ತೇವೆ ಇದು ಎಲ್ಲಿಂದ ಬರುತ್ತೆ?
ಬಾಯಿಯಲ್ಲಿ ಬರುವಂತಹ ಮಾತುಗಳು ಹೃದಯದಿಂದ ಬರುತ್ತವೆ ಅಥವಾ ಮನಸ್ಸಿನಿಂದ ಬರುತ್ತದೆ. ಯೋಚನೆ, ಮಾತು ಕೊನೆಯದು, ಮೊದಲು ಇಲ್ಲಿ ಯೋಚನೆ. ಯೋಚನೆ ದೃಷ್ಟಿ. ಕೆಟ್ಟವನು ಒಳ್ಳೆಯವನು ಯಾವ ರೀತಿಯಲ್ಲಿ ಆಲೋಚಿಸಿದರೆ, ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೇನೆ. ಒಬ್ಬಳು ಸುಂದರವಾದ ಹುಡುಗಿ ಇದ್ದಾಳೆ. ಈ ಸುಂದರವಾದ ಹುಡುಗಿ ದೇವರ ಸೃಷ್ಟಿ. ಒಬ್ಬ ಹುಡುಗಿ ಸುಂದರವಾಗಿ ಇರುವುದು ಅವಳ ತಪ್ಪಲ್ಲ, ಅದು ದೇವರ ಸೃಷ್ಟಿ. ಆ ಪಾವಿತ್ರತೆ, ಸುಂದರವಾಗಿರುವುದರಿಂದ ಪಾವಿತ್ರತೆ. ಆ ಸುಂದರವಾದ ಹುಡುಗಿಯನ್ನು ಕಾಣುವಂಥ ವ್ಯಕ್ತಿ ಒಂದು ವೇಳೆ ಅವನು ಕಲ್ಮಶನಾಗಿದ್ರೆ ಏನಾಗುತ್ತೆ? ಅವನು ಈ ಶುದ್ಧ ಸುಂದರವಾದ ಹುಡುಗಿ, ಅವಳ ಬಗ್ಗೆ ಇವನಲ್ಲಿ ಕೆಟ್ಟ ಆಲೋಚನೆ ಇದೆ. ತಪ್ಪು ಯಾರಲ್ಲಿ? ಹುಡುಗಿಯ ತಪ್ಪಿಲ್ಲ, ಅವಳು ದೇವರ ಸೃಷ್ಟಿ. ಅವಳ ಮನಸ್ಸು ಶುದ್ಧ, ಅವಳು ಪವಿತ್ರ, ಏನು ತಪ್ಪಿಲ್ಲ, ದೇವರ ಒಂದು ಸುಂದರ ಸೃಷ್ಟಿ. ಆದರೆ ಕೊಳಚೆ ಮನಸ್ಸಿನ ಮನುಷ್ಯ, ಕೊಳಚೆ ತುಂಬಿದ ಹೃದಯ ಮನುಷ್ಯ ಕೊಳಚೆ ಮಾತುಗಳನ್ನು ನುಡಿಯುವಾಗ ಈ ಸುಂದರವಾದ ಹುಡುಗಿಯ ಬಗ್ಗೆ ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಮಾತನಾಡುವಾಗ ಅವನು ಕಲ್ಮಶಗೊಳ್ಳುವುದು ಆ ಹುಡುಗಿಯಲ್ಲ, ಜಾರಿ ಬೀಳುವುದು ಹುಡುಗಿಯಲ್ಲ, ಈತನು ಇನ್ನೊಂದು ಉದಾಹರಣೆ ನಾನು ಕೊಟ್ಟೆ. ಯಾವ ರೀತಿಯಲ್ಲಿ ದೇವರ ಸೃಷ್ಟಿಯನ್ನು ನಾವು ನೋಡಬೇಕು. ಪಾಪವಿರುವುದು ನಮ್ಮಲ್ಲಿ, ಪಾಪವಿರುವುದು ನಮ್ಮಲ್ಲಿ. ಅನೇಕ ಬಾರಿ ನಾವು ಇತರರ ಬಗ್ಗೆ ಮಾತುಗಳನ್ನು ಆಡ್ತೇವೆ. ಅವಳು ಅವಂತಹವಳು, ಇವನು ಇಂತಹವನು, ಅದು ಇಂಥ ಏನು, ಅದು ಬರುವುದು ಎಲ್ಲಿ? ಅವರು ಒಳ್ಳೆಯವರ, ಇವರು ಒಳ್ಳೆಯವರ. ನೀನು ಹೇಗಿದ್ದೀಯಾ? ಮೊದಲು ನಿನ್ನನ್ನು ಪರೀಕ್ಷಿಸು. ನಿನ್ನ ಮಾತುಗಳು ಎಲ್ಲಿಂದ ಬರುತ್ತವೆ? ನಿನ್ನ ಹೃದಯ, ನಿನ್ನ ಮನಸ್ಸು. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದಂಥ ಮಾತುಗಳು, ದೇವರ ವಾಕ್ಯ ಮಾರ್ಕನ ಶುಭ ಸಂದೇಶ 7ರಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಆ ಒಂದು 27ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದು ಆತನನ್ನು ಕಲುಷಿತಗೊಳಿಸುವುದಿಲ್ಲ. ಮನುಷ್ಯನು ತಿನ್ನುವ ಆಹಾರ, ಮನುಷ್ಯನು ಸೇವಿಸುವ ಗಾಳಿ, ಮನುಷ್ಯನು ಕಣ್ಣಿನಿಂದ ನೋಡುವಂತಹ ಸುಂದರ ದೃಶ್ಯಗಳು ಹೊರಗಿನಿಂದ ಬಂದದ್ದು ಕೆಡುಕಲ್ಲ. ನಾನು ಹೇಳಿದ್ದೆ, ಒಂದು ಉದಾಹರಣೆ ಕೊಟ್ಟೆ. ಸುಂದರವಾದ ಹುಡುಕಿ, ಅವಳು ದೇವರ ಸೃಷ್ಟಿ. ಸುಂದರವಾದ ಈ ಸೃಷ್ಟಿ ಅದು ಕೆಡುಕಲ್ಲ. ಕೆಡುಕು ಎಲ್ಲಿದೆ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಅದು ಅವನನ್ನು ತಿಂದದ್ದು ಹೃದಯವನ್ನು ಹೊಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದ ವಿಸರ್ಜಿಸುತ್ತವಾಗುತ್ತದೆ. ಆದರೆ ಮನುಷ್ಯನ ಅಂತರಂಗದಿಂದ ನಿನ್ನ ಒಳಗೆ, ಈ ಹೃದಯದಲ್ಲಿ, ಈ ಮನಸ್ಸಿನಲ್ಲಿ ಕೊಳಚೆ ತುಂಬಿದೆ. ಯಾರೊಬ್ಬನ ಬಗ್ಗೆ ಯೋಚಿಸುವಂಥ, ಒಳ್ಳೆಯದಾಗಿ ಯೋಚಿಸುವ ಶಕ್ತಿ ನಿನ್ನಲ್ಲಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿಗಳ ಬಗ್ಗೆ ಒಳ್ಳೆಯ ಯೋಚನೆ ನಿನಗೆಲ್ಲ. ನಿನ್ನ ನಿನ್ನ ಒಡ ಹುಟ್ಟಿದ ಸಹೋದರ ಸಹೋದರಿಯರು ನಿನ್ನ ಆ ತಂದೆ ತಾಯಿಗೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು. ಆದರೆ ಅವರ ಬಗ್ಗೆ ನಿನಗೆ ಒಳ್ಳೆಯದು ಇಲ್ಲ. ಮನಸ್ಸಿನಲ್ಲಿ ಕೊಳಚೆ ತುಂಬಿದೆ. ನೀನು ಜೀವಿಸುವಂಥ ಪರಿಸರದಲ್ಲಿರುವ ಅದೇ ಎಷ್ಟೋ ನಿನ್ನ ನೆರೆಯವರು, ಮಿತ್ರರು, ಇವರೆಲ್ಲರಿದ್ದಾರೆ. ಆದರೆ ಇವರ ಬಗ್ಗೆ ನಿನಗೆ ಒಳ್ಳೆಯ ಯೋಚನೆ ಇಲ್ಲ. ನಿನ್ನಲ್ಲಿ ಕೊಳಚೆ ತುಂಬಿದೆ. ನಿನ್ನಲ್ಲಿ ಏನು ತುಂಬಿದೆ? ದೇವರ ವಾಕ್ಯ ಹೇಳ್ತಾರೆ, ಮನುಷ್ಯನ ಹೃದಯಾಂತರಾಳದಿಂದ ದುರಾಲೋಚನೆ. ಇದರ ಬಗ್ಗೆ ದುರಾಲೋಚನೆಗಳು.
ಕೆಟ್ಟ ಯೋಚನೆಗಳು ಈ ಮನಸ್ಸಿನಲ್ಲಿ ತುಂಬಿದಾಗ ಎಲ್ಲಿ ಏನು ಮಾಡೋದು, ಎಲ್ಲಿ ಏನು ಒಂದೇ ಸ್ವಾರ್ಥ ರೀತಿಯಲ್ಲಿ ಚಿಂತಿಸ್ತೀಯಾ? ಅನೈತಿಕತೆ ನಿನ್ನ ನೀತಿ ಎಂಬುದೇ ಇಲ್ಲ. ಅನೈತಿಕವಾಗಿ ಜೀವಿಸ್ತೀಯ. ಯಾವುದು ನಿಂದು ಯಾವುದು ನಿನ್ನದಲ್ಲ ಎಂಬುದು ತಿಳಿಯದೆ ಎಲ್ಲವೂ ನಿನ್ನದೆಂದು ತಿಳಿದುಕೊಂಡು ಎಲ್ಲವನ್ನ ಅನುಭವಿಸುತ್ತಾ ಸುಖ ಭೋಗಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತೀಯ. ಅನೈತಿಕತೆಯಲ್ಲಿ ಜೀವಿಸ್ತೀಯ. ಇದು ನಿನ್ನ ಹೊರಗಿನಿಂದ ಬಂದುದಲ್ಲ, ಇದು ನಿನ್ನ ಹೃದಯದಿಂದ ಬಂದದ್ದು. ನಿನ್ನ ಚಿಂತನೆಗಳು, ನಿನ್ನ ಆಸೆ, ಕೆಟ್ಟ ಆಸೆಗಳು, ನಿನ್ನಲ್ಲಿರುವ ರೀತಿಯ ಕೆಟ್ಟತನ ಒಳಗಿಂದ ಬರುತ್ತೆ, ಇದು ಹೊರಗಿಂದ ಅಲ್ಲ. ಮನುಷ್ಯರನ್ನು ದೇವರ ರೂಪದಲ್ಲಿ ಕಾಣಲಿಕ್ಕೆ ನಿನಗಾಗೋದಿಲ್ಲ. ನೀನು ಮನುಷ್ಯರನ್ನು ವಸ್ತು ರೂಪದಲ್ಲಿ ಕಾಣ್ತೀಯ, ಭೋಗ ವಸ್ತುಗಳನ್ನಾಗಿ ಕಾಣ್ತೀಯ. ಪಾಪ ತುಂಬಿದೆ ನಿನ್ನಲ್ಲಿ, ಪಾಪವೇ ಕೊಳಚೆ ತುಂಬಿದೆ ನಿನ್ನಲ್ಲಿ. ಆ ಪಾಪವೇ ಕೊಳಚೆ ದೃಷ್ಟಿಯಿಂದ ಆದರೆ ನೀನು ಇತರರನ್ನು ನೋಡ್ತೀಯ, ಭೋಗ ದೃಷ್ಟಿಯಿಂದ ನೋಡ್ತೀಯ. ಮುಂದೆ ಪುನಃ ಹೇಳ್ತಾ ದೇವರ ವಾಕ್ಯ, ಕಳ್ಳತನ, ಕೊಲೆ, ಯಾರಿಗೆ ಮೋಸ ಮಾಡುವುದು, ಯಾರ ಒಂದು ಆಸ್ತಿ ಪಾಸ್ತಿಯನ್ನು ಅವರನ್ನು ನೀನು ನುಂಗಿ ಬಿಡ್ಬೋದು, ಯಾರ ಹಣ ಲೂಟಿ ಮಾಡ್ಬೋದು, ಯಾರ ಆಸ್ತಿ ಲೂಟಿ ಮಾಡ್ಬೋದು. ಇಂಥ ಒಂದು ಕೆಟ್ಟತನ ನಿನ್ನಲ್ಲಿ ತುಂಬಿದೆ. ಇದು ಪಾಯ್ಸನ್, ಇದು ವಿಷ, ಕೊಳಚೆ ಇದು. ಅದೇ ರೀತಿ ವ್ಯಭಿಚಾರ ಲೋಭ ಎಲ್ಲ ಒಂದು ಒಳ್ಳೆಯ ಜೀವನ ನಡೆಸ್ಕೋಬೇಕಾದ ನೀನು, ವೈವಾಹಿಕ ಜೀವನ ಬದುಕಬೇಕಾದ ನೀನು, ಸಹೋದರಿ ಇಂತಹ ವ್ಯಭಿಚಾರಿ ಜೀವನವನ್ನು ನಡೆಸುವಾಗ ಲೋಭದಿಂದ ಎಲ್ಲವೂ ನನಗೆ ಸಿಗಬೇಕು, ಎಲ್ಲವೂ ನಾನು ಮಾತ್ರ ಬೆಳೆಯಬೇಕು, ಇತರ ಯಾರು ಮೇಲೆ ಬರಬಾರದು, ತಾನೇ ಒಳ್ಳೆಯವನಾಗಬೇಕು. ಇಂಥ ದುರಾಲೋಚನೆಯಿಂದ ಲೋಭದಿಂದ ನೀನು ತುಂಬಿದರೆ ಇದು ಕೊಳಚೆ ಕೆಟ್ಟದನ. ಮುಂದೆ ಕೆಡುಕುತನ, ಮೋಸ, ಬಂಡತನ ಎಲ್ಲವೂ ನೀನು ತುಂಬಿದೆ. ಅಸೂಯೆ, ಮತ್ಸರ, ಯಾರು ಒಳ್ಳೆಯದು ನೋಡಲಿಕ್ಕೆ ನಿನಗೆ ಸಹಿಸ್ತಾ ಇಲ್ಲ. ಯಾರೊಬ್ಬನ ತೋಟದಲ್ಲಿ ಏನು ಅಡಿಕೆ ಆಯ್ತಂದರೆ, ತೆಂಗಿನಕಾಯಿಗಳಂದರೆ, ತರಕಾರಿ ನಿನಗೆ ಸಹಿಸಲಿಕ್ಕೆ ಆಗಲ್ಲ. ಯಾರೊಬ್ಬಳೊಬ್ಬಳು ಹುಡುಗಿ ಒಬ್ಬ ಗಂಡನ್ನು ಪಡ್ಕೊಂಡ್ರೆ ಅದನ್ನು ನೋಡಲಿಕ್ಕೆ ನಿನಗೆ ಆಗಲ್ಲ. ಯಾರೋ ಒಬ್ಬರೊಂದು ಪರವೂರಿಗೆ ಹೋಗಿ ಒಳ್ಳೆ ಕೆಲಸ ಸಿಕ್ಕಿತಂತ ಹೇಳಿದ್ರೆ ಅದನ್ನು ನೋಡಿ ಸಹಿಸಲಿಕ್ಕೆ ನಿನಗೆ ಆಗಲ್ಲ. ಯಾಕೆಂದರೆ ನಿನ್ನಲ್ಲಿ ಅಸೂಯೆ ಇದೆ, ಕೆಡುಕುತನ ಇದೆ, ಅಪದೂರು, ಅಹಂಕಾರ, ನಾನೇ ದೊಡ್ಡವನು, ನಾನೇ ಬದುಕಬೇಕು, ಇತರವರು ಬದುಕಬಾರ್ದು. ಇದೆಲ್ಲ ಸಹೋದರ ಕೆಟ್ಟತನ, ಮೂರ್ಖತನ, ಇದೆಲ್ಲ ಒಳಗಿಂದ ಬರುತ್ತೆ. ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತದೆ, ಎಲ್ಲ ಒಳಗಿನಿಂದ ಬರುತ್ತೆ, ಹೊರಗಿನಿಂದ ಬರುವುದಲ್ಲ. ಅದಕ್ಕೆ ದೇವರ ವಾಕ್ಯನಂತೆ ನಿನ್ನ ಮಾತಿನಲ್ಲಿ ಜಾರದವನು, ಪಶ್ಚಾತ್ತಾಪ ಅವಶ್ಯಕತೆ ಇಲ್ಲದವನು ಎಲ್ಲ. ಏಕೆಂದರೆ ನಿನ್ನ ಮನುಷ್ಯ ಶುದ್ಧವಾಗಿದ್ದರೆ ಅದು ಒಳ್ಳೆಯದೇ ಬರುತ್ತೆ. ಆದ್ದರಿಂದ ನಿನ್ನಲ್ಲಿ ಪಾಪದ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದರೆ ತಾನೇ ಒಳ್ಳೆಯವನಾದರೆ ಮಾತ್ರ ನಿನಗೆ ಪಶ್ಚಾತ್ತಾಪ ಅಗತ್ಯ ಇಲ್ಲ. ಕೆಟ್ಟವನಾದರೆ ಮಾತ್ರ ಪಶ್ಚಾತ್ತಾಪ ಪಡಬೇಕಲ್ಲ. ನೀನು ತಪ್ಪು ಮಾಡಿದರೆ ಪಶ್ಚಾತ್ತಾಪ ಬೇಕೇ. ನಿನ್ನ ಅಂತಃಕರಣ ಶುದ್ಧವಾಗಿದ್ದರೆ ಪಶ್ಚಾತ್ತಾಪದ ಪ್ರಶ್ನೆ ಬರಲ್ಲ. ಶುದ್ಧ ಮನಸ್ಸಿನವನಾಗಿರು, ಪಶ್ಚಾತ್ತಾಪದ ಪ್ರಶ್ನೆ ಬರಲ್ಲ. ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಬೇಕು. ಪಶ್ಚಾತ್ತಾಪ ಪಡೆದಿದ್ದರೆ ಅವನು ಒಳ್ಳೆಯದಾಗಲ್ಲ, ನಾಶವಾಗಿಬಿಡ್ತಾನೆ. ಆದ್ದರಿಂದ ನಿನ್ನ ಜೀವನದಲ್ಲಿ ಅದನ್ನು ತಿಳಿದುಕೋ. ಧನ್ಯನು ತನ್ನ ಮನಸ್ಸಾಕ್ಷಿ ಇದ್ದ ದೋಷಾರೋಪಣೆ ಹೊಂದದವನು. ಸಹೋದರರೇ, ನಮ್ಮ ಮೇಲೆ ದೋಷಾರೋಪಣೆ ಮಾಡುವುದು ನಮ್ಮ ಮಿತ್ರರಲ್ಲ, ನನ್ನ ಸಹೋದರರಲ್ಲ, ತಂದೆ ತಾಯಿಗಳಲ್ಲ, ನನ್ನ ಮನಸ್ಸಾಕ್ಷಿ. ನೀನು ಮಾಡಿದಂಥ ಪ್ರತಿಯೊಂದು ಕಾರ್ಯವನ್ನು ಅಳೆಯುವುದು ನಿನ್ನ ಆತ್ಮಸಾಕ್ಷಿ, ಮನಸ್ಸಾಕ್ಷಿ. ಅದು ಏನು ಹೇಳುತ್ತೆ? ನೀನು ಮಾಡುವಂಥ ಕೆಲಸ, ನೀನು ಆಡುವಂಥ ಮಾತು, ನೀನು ನಡ್ಕೊಂಡ ರೀತಿ, ನಿನ್ನ ಚಲನವಲನಗಳು, ನಿನ್ನ ಶೀಲ, ಇದೆಲ್ಲ ಯಾರು ನಿರ್ಧರಿಸಬೇಕು? ನಿನ್ನ ಮನಸ್ಸಾಕ್ಷಿ. ಆ ಮನಸ್ಸಾಕ್ಷಿ ನಿನ್ನ ಬಿಡುವುದಿಲ್ಲ. ತಪ್ಪು ಮಾಡಿದರೆ ಆ ಮನಸ್ಸಾಕ್ಷಿ ನಿನಗೆ ಹೇಳ್ತಾ ಇರತ್ತೆ, ಹೇ ತಪ್ಪು ಮಾಡಿದ್ಯಾ.
ಯಾರ ರೈತರಿಗೆ ಮೋಸ ಮಾಡ್ತೀಯ ನೀನು ಅಂತ ಸಾಕ್ಷಿ ಮನಸ್ಸಾಕ್ಷಿ ಹೇಳುತ್ತೆ, ಏಯ್ ಮೋಸ ಮಾಡಿದ್ಯಾ, ಸುಳ್ಳಾಡ್ತೀಯ, ಕೆಟ್ಟ ಯೋಚನೆ ಇಟ್ಕೊಂಡ್ಯ. ನಿನ್ನ ಮನಸ್ಸಾಕ್ಷಿ ನಿನಗೆ ನುಡಿತಾ ಇರುತ್ತೆ, ಗುದ್ದುತ್ತಾ ಇರುತ್ತೆ, ಪೆಟ್ಟುಗಳನ್ನು ಹೊಡೆಯುತ್ತಾ ಇರುತ್ತೆ. ಮನಸ್ಸಾಕ್ಷಿ ಅದು ಬಿಡಲ್ಲ ಸುಮ್ಮನೆ ನಿನ್ನನ್ನು ಸಂತೋಷದಲ್ಲಿರು ಬಿಡಲ್ಲ. ಆದರೆ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗಿದೆ, ಹೃದಯ ಶುದ್ಧವಾಗಿದೆ, ಆ ನಿಜವಾದ ಶುದ್ಧ ಹೃದಯದಿಂದ ನಡೆಯುತ್ತೀಯ, ಮನಸ್ಸಾಕ್ಷಿ ಯಾವ ರೀತಿ ನಿನಗೆ ದೋಷಾರೋಪಣೆ ಮಾಡಲ್ಲ. ಮನಸ್ಸಾಕ್ಷಿ ಯಾವತ್ತೂ ಶಾಂತವಾಗಿರುತ್ತೆ, ನಿನ್ನನ್ನು ಗುದ್ದಲ್ಲ, ನಿನಗೆ ಹೊಡೆಯಲ್ಲ, ನಿನ್ನ ಮೇಲೆ ದೋಷಾರೋಪಣೆ ಮಾಡ್ತಾ ಹೋಗಲ್ಲ. ಅದು ನಿನ್ನನ್ನು ನಿನ್ನಷ್ಟಕ್ಕೆ ಬಿಟ್ಬಿಡುತ್ತೆ. ಯಾಕೆಂದರೆ ನೀನು ಒಳ್ಳೆಯವನಾಗಿದ್ದೀಯ. ಇದೇ ಇವತ್ತು ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಸರ್ವೇಶ್ವರನಲ್ಲಿಟ್ಟ ನಿರೀಕ್ಷೆಯಿಂದ ಆತ ತಪ್ಪಿ ಬೀಳನು. ಸಹೋದರರೇ, ದೇವರು ಪ್ರತಿಯೊಬ್ಬ ನಮ್ಮನ್ನು ಸೃಷ್ಟಿಸಿದ್ದಾರೆ. ಈ ಲೋಕದಲ್ಲಿ ಬಂದವರು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ದೇವರಿಗೊಂಥರ ನಿರೀಕ್ಷೆ ಇದೆ. ಇದು ಸಾಮಾನ್ಯ ಸಹಜ. ಸಹೋದರರೇ, ನಾವೆಲ್ಲರೂ ಏನು ಕೆಲಸ ಮಾಡ್ತಿದ್ದೀವಿ, ನೀನು ಕೆಲಸಕ್ಕೆ ಸೇರಿಕೊಳ್ತೀಯ, ಏನಲ್ಲಿರುತ್ತೆ, ನಿನ್ನೊಂದು ನಿರೀಕ್ಷೆ ಇರುತ್ತೆ. ಅದೇನು ನಿರೀಕ್ಷೆ? ನಾನು ಈ ಕೆಲಸಕ್ಕೆ ಜಾಯ್ನ್ ಆಗಿ ಸೇರಿ ನಾನು ಸಂಬಳ ಪಡ್ಕೊಳ್ಬೇಕು, ಒಂದು ಮದುವೆ ಆಗಬೇಕು, ಮನೆಯನ್ನು ಕಟ್ಟಬೇಕು, ನನ್ನ ಜೀವನ ರೂಪಿಸ್ಕೊಳ್ಬೇಕು. ಇದು ನಿನ್ನ ನಿರೀಕ್ಷೆಗಳು ತಾನೇ. ಈ ನಿರೀಕ್ಷೆಗಳನ್ನು ಇಟ್ಕೊಳ್ತೀಯಾ? ಈ ಕೆಲಸಕ್ಕೆ ನೀನು ಸೇರುವಾಗ ಒಬ್ಬ ರೈತನಾಗಿದೆಯಾ, ಗಿಡಗಳನ್ನು ನೆಡ್ತೀಯ, ತೆಂಗಿನ ಗಿಡ ನೆಡ್ತೀಯ, ಅಡಿಕೆಗಳನ್ನು ನೆಡ್ತೀಯ, ತರಕಾರಿ ಗಿಡ ನೆಡ್ತೀಯ, ಮಾವಿನ ಗಿಡ ನೆಡ್ತೀಯ. ಏನು ನಿರೀಕ್ಷಿಸ್ತಿ? ಅದರಲ್ಲಿ ಫಲ ಬರಬೇಕು, ಈ ಫಲದಿಂದ ನನ್ನ ಜೀವನ ಹೋಗಬೇಕು, ತುಂಬ ಫಲ ನೀಡಬೇಕು. ನಿರೀಕ್ಷೆಗಳು. ಸಹೋದರರೇ, ನಾನು ಮತ್ತು ನೀವು ದೇವರ ಸೃಷ್ಟಿಗಳು, ಪ್ರತಿಯೊಬ್ಬರನ್ನು ದೇವರ ಸೃಷ್ಟಿಗಳು. ನೆನ್ಪಿಟ್ಕೊಳ್ಳೋಣ. ನಾನು ಹೇಳಿದ್ದು ಈ ಮೊದಲು ಬಹುಶಃ ಯಾವುದೇ ಪ್ರವಚನದಲ್ಲಿ ಹೇಳಿದ್ದು ನಿಮಗೆ ನೆನಪಿರಬಹುದು. ನಾವು ದೇವರ ಸೃಷ್ಟಿ ಆಗಿರುವಾಗ ದೇವರು ನಮ್ಮ ಸೃಷ್ಟಿಸಿದ್ದಾರೆ. ಆ ಒಂದು ಸೃಷ್ಟಿಯನ್ನು ಇಟ್ಟುಕೊಂಡಿರುವ ನಮ್ಮೊಂದಿಗೆ ಸೃಷ್ಟಿಸುವಾಗ ದೇವರು ಖಂಡಿತವಾಗಿ ನಮ್ಮಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನಾವು ಒಳ್ಳೆಯವರಾಗಬೇಕು, ದೇವರ ಮಕ್ಕಳು ನಾವು, ಕೆಟ್ಟದಾಗಲಿಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ನಿರೀಕ್ಷೆಯನ್ನು ದೇವರು ನಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಪ್ರಶ್ನೆ ನಾವು ಕೇಳಿಕೊಂಡೋಣ, ಈ ದೇವರ ಈ ನಿರೀಕ್ಷೆಗೆ ತಕ್ಕಂತೆ ನಾವು ನಡೆದುಕೊಂಡಿದ್ದೇವೋ? ಏನು ಫಲ ಕೊಟ್ಟಿದ್ದೇವೆ ಜೀವನದಲ್ಲಿ? ಏನು ಫಲ ಕೊಟ್ಟಿದ್ದೀವಿ? ಏನು ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಿದೆ? ಏನು ನಮ್ಮಿಂದ ಕುಟುಂಬಕ್ಕೆ ಒಳ್ಳೆಯದಾಗಿದೆ? ಏನು ನಮ್ಮಿಂದ ಇತರರಿಗೆ ಇಲ್ಲ ಕಷ್ಟದಲ್ಲಿರೋರಿಗೆ ಒಳ್ಳೆಯದಾಗಿದೆ? ನಿರೀಕ್ಷೆಗಳು ದೇವರಿಟ್ಟುಕೊಂಡಿದ್ದಾರೆ. ನಾನು ಸೃಷ್ಟಿಸಿದ್ದ ಈ ಮನುಷ್ಯ ಇವತ್ತು ಒಳ್ಳೆಯದಾಗಬೇಕು, ನನ್ನ ರೂಪ ಆಗಬೇಕು, ದೇವರ ರೂಪವಾಗಿ ನೀನು ಇತರರಿಗೆ ಸಹಾಯ ಮಾಡಬೇಕು, ಇದರ ಕಷ್ಟ ಸುಖಗಳಿಗೆ ನೀನು ಸ್ಪಂದಿಸಬೇಕು, ಕರುಣಾಹೃದಯ ಆಗಬೇಕು. ನಿನ್ನ ಏನು ಗಳಿಕೆಯಲ್ಲಿ ಅಲ್ಪ ಸ್ವಲ್ಪ ನಿಂದು ಬಡವರಿಗೆ ಹಂಚಬೇಕು. ದೇವರು ನಿನ್ನಲ್ಲಿಟ್ಟುವ ನಿರೀಕ್ಷೆಗಳು. ಪವಿತ್ರ ಜೀವನ ನೀನು ನಡೆಸಬೇಕು, ದೇವರ ರೂಪವನ್ನು ನೀನು ಕಾಪಾಡಿಕೊಳ್ಬೇಕು. ಇದೆಲ್ಲ ದೇವರು ಇಟ್ಟಂಥ ನಿರೀಕ್ಷೆಗಳು. ಸಹೋದರಿ, ಪ್ರಶ್ನೆಯನ್ನು ಕೇಳೋ ನಾನು, ಈ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವ ನಾವು? ಅದು ಆ ನಿರೀಕ್ಷೆಗಳನ್ನು ಮಣ್ಣು ಪಾಲು ಮಾಡಿಬಿಟ್ಟಿದ್ದೀವಿ, ದೇವರಿಗೆ ಒಂದು ರೀತಿಯ ಅವಮಾನ ಮಾಡಿದ್ದೀವಿ. ಏನು ನಮ್ಮ ಉತ್ತರ ಹೇಳ್ಬಿಡೋಣ. ಕೆಟ್ಟದಾಗಿ ಜೀವಿಸ್ತೀವಿ. ದೇವರ ವಾಕ್ಯದೇ ನನಗೆ ನೆನಪಿಸುತ್ತೆ, ನಾವು ಪ್ರತಿಯೊಬ್ಬರು ಸರ್ವೇಶ್ವರನು ನಮ್ಮ ಮೇಲೆ ಇಟ್ಟ ಆ ನಿರೀಕ್ಷೆಗಳಿಂದ ತಪ್ಪಿ ಬೀಳಬಾರ್ದು. ನಾವು ಆ ನಿರೀಕ್ಷೆಗೆ ತಕ್ಕ ಫಲ ಕೊಡಬೇಕು. ಒಬ್ಬ ರೈತ ಒಂದು ಗಿಡ ನೆಟ್ಟು ಬೆಳೆಸುವುದೇನು ಅಷ್ಟು ಸುಲಭವಲ್ಲ. ವರ್ಷ ಪೂರ್ತಿ ಆ ಗಿಡಕ್ಕೆ ಅವನು ಗಮನ ಕೊಡ್ತಾನೆ, ಗೊಬ್ಬರ ಹಾಕ್ತಾನೆ, ನೀರನ್ನು ಬಿಡುತ್ತಾನೆ, ರೋಗಗಳಿಂದ ಕಾಪಾಡಿಕೊಳ್ತಾನೆ. ಎಷ್ಟು ಕಷ್ಟಪಡ್ತಾನೆ. ಅಷ್ಟು ಕಷ್ಟಪಡುವಾಗ ಫಲ ಸಿಗಬೇಕಂತ ನಿರೀಕ್ಷೆ ಇದೆ. ಸಹೋದರರೇ, ದೇವರು ನಮಗೆ ಎಲ್ಲವನ್ನು ಮಾಡಿದ್ದಾರೆ.
ಯಾವುದೇ ಒಂದು ಮಾಡದೆ ವಿಷಯ ಇಲ್ಲ. ಇಂಥವ್ರ ದೇವರು ನಮ್ಮಲ್ಲಿ ಇಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರುವಾಗ ಏನು ಮಾಡಿದ್ದೇವೆ ನಾವು ದೇವರಿಗಾಗಿ? ದೇವರಿಗೆ ನಾವು ಏನು ಕೊಡಲು ಸಾಧ್ಯ? ಆ ನಿರೀಕ್ಷೆಗೆ ತಕ್ಕಂತೆ ನಾವು ನಡೆದುಕೊಂಡಿದ್ದೇವೆ, ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೋ ಎಂದು ಯೋಚಿಸೋಣ. ದೇವರಿಗೆ ಉತ್ತರ ಕೊಡೋಣ. ತಪ್ಪಿ ಬಿದ್ದೆವಾದರೆ ನಾವು ದಾರಿಗೆ ಬರೋಣ. ದೇವರ ನಿರೀಕ್ಷೆಗಳಿಗೆ ನಾವು ಉತ್ತರಿಸಬೇಕು. ಆ ನಿರೀಕ್ಷೆಗೆ ತಕ್ಕಂತೆ ನಾವು ನಡ್ಕೊಳ್ಬೇಕು. ಇದೇ ದೇವರ ಇಚ್ಛೆ. ಆದ್ದರಿಂದ ಇದರಂತೆ ನಡೆಯಲು ದೇವರ ಆ ಒಂದು ಶಕ್ತಿಯನ್ನು ಕೇಳೋಣ. ದಯಾಮಯಿ ದೇವರೇ, ಜೀವನದಲ್ಲಿ ನಾವು ಅನೇಕ ಬಾರಿ ತಪ್ಪಿ ಬೀಳ್ತೀವಿ. ನಮ್ಮ ಸ್ವಂತಿಕೆಯಿಂದ, ನಮ್ಮ ಹೃದಯದಲ್ಲಿರುವ, ಮನಸ್ಸಿನಲ್ಲಿರುವ ಕೊಳಚೆಯಿಂದಾಗಿ ಜಾರಿ ಬೀಳ್ತೇವೆ. ನಾವು ನಮ್ಮ ಜೀವನವನ್ನು ಸರ್ವನಾಶ ಮಾಡಿಕೊಳ್ತೇವೆ. ಕಾಪಾಡಿ ದೇವರೇ, ನಮ್ಮನ್ನು ಕಾಪಾಡಿ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಕಾಪಾಡಿ, ಕೆಟ್ಟ ಕೊಳಚೆ ಕೆಟ್ಟದ್ರಿಂದ ನಮ್ಮನ್ನು ಕಾಪಾಡಿ. ಹೃದಯಗಳನ್ನು ಶುದ್ಧವಾಗಿರುವಂಥ ಒಂದು ಆ ಶಕ್ತಿಯನ್ನು ನಮಗೆ ಕೊಡಿರಿ. ಅದೆಷ್ಟೋ ನಿರೀಕ್ಷೆಗಳನ್ನು ಸರ್ವಶಕ್ತ ದೇವರೇ ನಮ್ಮನ್ನು ಸೃಷ್ಟಿಸುವಾಗ ನೀವು ಇಟ್ಟುಕೊಂಡಿದ್ದೀರಿ. ಆ ನಿರೀಕ್ಷೆಗಳಿಗೆ ತಕ್ಕಂತೆ ನಾವು ನಡೆದು ಆ ನಿರೀಕ್ಷೆಗೆ ತಕ್ಕ ಫಲವನ್ನು ಕೊಡುವಂಥ ಒಂದು ಮರ ಗಿಡಗಳಿದ್ದಂತೆ ನಮ್ಮ ಜೀವನವಾಗಲಿ. ಪವಿತ್ರವಾದ ಜೀವನವನ್ನು ನಡೆಸಲು ನಿಮಗೆ ಆ ಶಕ್ತಿಯನ್ನು ದಯಪಾಲಿಸಿರು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ